ಕರಾವಳಿ ಲೇಖಕಿಯರ ವಾಚಕಿಯರ ಸಂಘ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆ ಇವರ ವತಿಯಿಂದ ಪರಮೇಶ್ವರಿ ಲೋಕೇಶ್ವರ್ ಸಾಹಿತ್ಯ ಅವಲೋಕನ ಹಾಗೂ ಸಂಸ್ಮರಣೆ ಕಾರ್ಯಕ್ರಮವು ಮಂಗಳೂರಿನ ಉರ್ವ ಸ್ಟೋರ್ನ ಸಾಹಿತ್ಯ ಸದನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಹಿರಿಯ ಲೇಖಕಿ ಎಪಿ ಮಾಲತಿಯವರು ಉದ್ಘಾಟಿಸಿದರು. ಲೇಖಕಿ ಶ್ರೀಮತಿ ವಿಜಯಲಕ್ಷ್ಮಿ ಶಾನ್ಭೋಗ್ ಅವರು ಪ್ರಾಸ್ತಾವಿಕ ನುಡಿಯನ್ನ ನೀಡಿದರು. ಜನ ಓದುವುದಕ್ಕೆ ಬೇಕಾಗಿ ಏನಾದರೂ ಬರೆದಿಟ್ಟು ಹೋಗಿ, ಇಲ್ಲ ಅಂತಂದರೆ ಜನ ಬರೆಯುವುದಕ್ಕೆ ಪ್ರೇರಣೆಯಾಗುವ ಹಾಗೆ ಏನಾದರೂ ಒಂದು ಕಾರ್ಯ ಮಾಡಿಟ್ಟು ಹೋಗಿ ಅಂತ. ಈ ಮಾತು ನನಗೆ ಯಾಕೆ ನೆನಪಾಗ್ತಾ ಇದೆ ಅಂತ ಹೇಳಿದರೆ, ನಮ್ಮ ತಾಯಿಯವರ ಮಟ್ಟಿಗೆ ಹೇಳುವುದಾದರೆ ಅವರು ಎರಡೂ ಕೂಡ ಮಾಡಿದಂಥ ವ್ಯಕ್ತಿ, ಎರಡೂ ಕೂಡ ಮಾಡಿದ್ದಾರೆ ಅವರು. ಅಂದರೆ ಅವರು ಜೀವನದಲ್ಲಿ ಕಂಗೆಟ್ಟು ಹೋದವರಿಗೆ ದಾರಿ ದೀಪವಾಗಬಹುದಾದಂತಹ ಅನೇಕ ಬರಹಗಳನ್ನು ಬರೆದಿಟ್ಟು ಹೋಗಿದ್ದಾರೆ. ಹಾಗೆ ಅವರ ಬಗ್ಗೆ ಬರೀಲಿಕ್ಕೆ ಪ್ರೇರಣೆಯಾಗುವ ಹಾಗೆ, ಬದುಕಲಿಕ್ಕೆ ಪ್ರೇರಣೆಯಾಗುವ ಹಾಗೆ, ಅವರಿಗೆ ಆತ್ಮವಿಶ್ವಾಸವನ್ನು ತುಂಬುವ ಹಾಗೆ ಅವರು ಕೆಲವು ಕಾರ್ಯಗಳನ್ನು ಮಾಡಿಟ್ಟು ಹೋಗಿದ್ದಾರೆ. ಬದುಕಿನಲ್ಲಿ ಕಷ್ಟ ಕೋಟಲೆ ಜಂಜಾಟಗಳು ಇದ್ದರೂ ಕೂಡ ಸಾಹಿತ್ಯಾಭಿಮಾನ ಅನ್ನುವುದು ಅವರ ಧಮನಿಯಲ್ಲಿ ಹರಿತಾ ಇತ್ತು. ಅವರದ್ದು ಒಂದು ರೀತಿಯಲ್ಲಿ ಆರೋಗ್ಯಪೂರ್ಣವಾದಂತಹ ಸಾಹಿತ್ಯಾಸಕ್ತಿ. ಇಲ್ಲಿ ನಾನು ಆರೋಗ್ಯಪೂರ್ಣವಾದಂತಹ ಅಂತ ಒತ್ತಿ ಹೇಳಲಿಕ್ಕೆ ಕಾರಣ ಅಂತ ಹೇಳಿದರೆ, ಅವರು ಓದ್ತಾ ಇದ್ದರು, ಹಾಗೆ ಇತರರ ಬರಹವನ್ನು ಅವರು ಓದ್ತಾ ಇದ್ದರು. ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಅಧ್ಯಕ್ಷರಾಗಿರುವ ಡಾಕ್ಟರ್ ಜ್ಯೋತಿ ಚೇಳ್ಯಾರವರು ಅಧ್ಯಕ್ಷತೆ ವಹಿಸಿದ್ರು. ವಿಶ್ರಾಂತ ಪ್ರಾಧ್ಯಾಪಕರು ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಅವರು ಪ್ರವಾಸ ಸಾಹಿತ್ಯ, ಸೈಂಟ್ ಆಗ್ನೆಸ್ ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ಶೈಲಜಾ ಅವರು ಆತ್ಮಕಥೆ, ಹಿರಿಯ ಲೇಖಕಿ ಬಿಎಂ ರೋಹಿಣಿ ಅವರು ವೈಚಾರಿಕ ಲೇಖನಗಳು, ವಿಶ್ರಾಂತ ಪ್ರಾಂಶುಪಾಲರು ಮತ್ತು ಲೇಖಕಿ ಶ್ರೀಮತಿ ಸುಶೀಲಾ ಆರ್ ರಾವ್ ಅವರ ಸಣ್ಣಕಥೆ, ಪ್ರಕಾಶಕರು ಮತ್ತು ಲೇಖಕಿ ಶ್ರೀಮತಿ ಇಂದಿರಾ ಹಾಲಂಬಿಯವರು ನಾಟಕ, ಕರಾವಳಿಯ ಸದಸ್ಯರುಗಳಿಂದ ಕವಿತೆಗಳ ಗಾಯನ ಹಾಗೂ ಶ್ರೀಮತಿ ಚಂದ್ರಕಲಾ ನಂದಾವರ, ಶ್ರೀಮತಿ ರೂಪಕಲಾ ಆಳ್ವ, ಶ್ರೀಕಲಾ ಉಡುಪ ಅವರಿಂದ ನುಡಿನಮನ ಕಾರ್ಯಕ್ರಮ ನಡೆಯಿತು. ಕರಾವಳಿ ಬೇರೆ ಬೇರೆ ನೆಲೆಯ ಬಂಧುತ್ವಗಳನ್ನು ಬೆಳೆಸ್ತಾ ಬಂದಿದೆ. ಕರಾವಳಿಯ ಬಳಗದ ಒಳಗಡೆ ತಾಯಿ ಮಗಳು, ಗುರು ಶಿಷ್ಯರು, ನಮ್ಮ ಸದಸ್ಯರಾಗಿ ಬಂಧುತ್ವವನ್ನು ಬೆಳೆಸಿದವರಿದ್ದಾರೆ. ಹಾಗಿಲ್ಲದೆ ಯಾವುದೇ ರಕ್ತ ಸಂಬಂಧಗಳಿಲ್ಲದೆಯೂ ಕೂಡ ಕರಾವಳಿಗೆ ಬಂದು ತಾಯಿ ಮಗಳು, ಗುರು ಶಿಷ್ಯರು, ಸಹೋದರಿಯರು, ಗೆಳತಿಯರು ಆದಂತಹ ನೂರಾರು ಜನ ಇಲ್ಲಿ ನಮ್ಮ ಮಧ್ಯೆ ಇದ್ದಾರೆ. ಬಹುಶಃ ಅಂತಹ ಬಂಧುತ್ವವನ್ನು ಬೆಸೆದಂತಹ ಮತ್ತು ಅಂತಹ ಬಂಧುತ್ವವನ್ನು ಕಾಪಿಟ್ಟಂತಹ ಒಂದು ಚೈತನ್ಯ ಪರಮೇಶ್ವರಿಯವರು. 1939ರಲ್ಲಿ ಹುಟ್ಟಿದ ಪರಮೇಶ್ವರಿ 60ನೇ ವರ್ಷಕ್ಕೆ ಬರುವಂಥ ಇನ್ನೊಂದು ಬಹುಧಾನ್ಯ ಸಂವತ್ಸರದವರೆಗಿನ ಆ ಬದುಕಿನ ನಂತರವೂ 60ರ ನಂತರವೂ ಮುಂದಕ್ಕೆ ಹೆಜ್ಜೆ ಇಟ್ಟಿದ್ದರು. ಈಗ ಅವರಿಗೆ ಇರ್ತಿದ್ರೆ ಪ್ರಾಯಶಃ 84ನೇ ವರ್ಷ ಆಗ್ತಿತ್ತು ಇದ್ದಿದ್ದರೆ. ಆದರೆ ಏನು ಮಾಡಿದ್ವಿ, ಬದುಕು ಶಾಶ್ವತ ಅಲ್ಲ. ಕಳೆದ 6 ತಿಂಗಳಲ್ಲೇ ಅವರು ಭೌತಿಕವಾಗಿ ನಮ್ಮ ಮುಂದೆ ಇಲ್ಲ. ಹಾಗಿದ್ದರೂ ಈ ನಿಜ ಸಂಗತಿಯನ್ನು ಒಪ್ಪಿಕೊಂಡು ಸಾಹಿತ್ಯ ಆಸಕ್ತರಾದಂಥ ನಾವೆಲ್ಲರೂ ಇವತ್ತಿಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಾ ಇದ್ದೇವೆ. ಇದು ನಾವು ಅವರಿಗೆ ಕೊಡುವಂಥ ಒಂದು ಗೌರವ, ಒಂದು ನಮನ, ಒಂದು ಪ್ರೀತಿಯ, ನಮ್ಮ ಎಂಥದ್ದು ಅಂತರಾತ್ಮದ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಕೂಡ ಹೇಳ್ಬೋದು. ಒಂದು ವಿಶಿಷ್ಟವಾದ ಸಾಹಿತ್ಯ ಪ್ರವಾಸ ಸಾಹಿತ್ಯ ಮಾತ್ರ ಅಲ್ಲ, ನಮ್ಮ ಕನ್ನಡದಲ್ಲಿ ಪ್ರವಾಸ ಸಾಹಿತ್ಯಕ್ಕೆ ಸುಮಾರು 132 ವರ್ಷಗಳ ಕಾಲದ ಇತಿಹಾಸ ಇದೆ. ಸೂರ್ಯ ವೆಂಕಟರಮಣ ಶಾಸ್ತ್ರಿಗಳು ಮೊದಲನೆಯದಾಗಿ ಬರೆದಂತಹ ದಕ್ಷಿಣ ಭಾರತ ಯಾತ್ರೆ ಎನ್ನುವುದು ಮೊದಲ ಪ್ರವಾಸ ಕಥನ. ಅದು 1890ರಲ್ಲಿ. ಆದರೆ ಅದನ್ನು ಪೂರ್ಣವಾಗಿ ಒಂದು ಪ್ರವಾಸ ಸಾಹಿತ್ಯ ಎಂದು ಒಪ್ಪಿಕೊಳ್ಳುವ ಹಾಗೆ ಇಲ್ಲ ಎನ್ನುವ ಕಾರಣದಿಂದ ನಮ್ಮ ವಿ ಸಿ ಅವರು ಬರೆದಂತಹ ಪಂಪಾ ಯಾತ್ರೆ ಇದೆಯಲ್ಲ, ಅದನ್ನು ಎಲ್ಲರೂ ಮೊದಲ ಪ್ರವಾಸ ಕಥನ, ನಿಜವಾಗಿ ಬಹಳ ಚೆಂದವಾಗಿ ಬರೆದಂತಹ ಒಂದು ಒಳ್ಳೆಯ ಪ್ರವಾಸ ಕಥನ ಅಂತ ಹೇಳ್ತಾರೆ. ಜೀವನವೇ ಒಂದು ನಾಟಕ ಹೇಳ್ತಾರೆ. ನಾಟಕ ಅಲ್ಲ, ಸೀರಿಯಲ್ ಧಾರಾವಾಹಿಗಳಲ್ಲಿ ಸಿನಿಮಾದಲ್ಲಿ ಅಭಿನಯಿಸಿದವರು ಇಲ್ಲಿದ್ದಾರೆ ನಮ್ಮ ಎದುರೇ. ಶ್ರೀಕಲಾ ಉಡುಪ, ಮೊನ್ನೆವರೆಗೆ ಸರಸಮ್ಮನ ಸಮಾಧಿಯಲ್ಲಿ ಅವರನ್ನು ಸ್ವಲ್ಪ ನೋಡಿದ್ದೇವೆ. ಜೀವನ ಒಂದು ನಾಟಕ.
ಹೌದು, ನಾಟಕವೂ ಜೀವನದ ಪ್ರತಿಬಿಂಬ, ಕಥೆಗಳು ಜೀವನದ ಪ್ರತಿಬಿಂಬ. ಯಾವ್ಯಾವುದೋ ಕಲ್ಪನೆ ಬರೆದ್ರೆ ಅದು ಒಂದು ಸಲಕ್ಕೆ ಮಕ್ಕಳಿಗೆಲ್ಲ ಆಕರ್ಷಣೆ ಆಗ್ಬೋದು, ಆದರೆ ಅನುಭವ ಇರುವವರಿಗೆ ಇದು ಎಂಥದ್ದು ಅಂತ ಅಂದರೆ ಮಕ್ಕಳಿಗೆ ಖುಷಿ ಆಗ್ತದೆ. ಅದು ಅದ್ಭುತ ಕಥೆಗಳು. ಈಗ ನಾಟಕಗಳಲ್ಲಿ ಜೀವನ ಎಂಬ ನಾಟಕದಲ್ಲಿ ನಾವು ಅನುಭವಿಸಿದ್ದನ್ನೇ ನಾಟಕ ಮಾಡೋದು ಇತ್ತೀಚೆಗೆ ದಿನಗಳಲ್ಲಿ ಬಂದಿದೆ. ಆದರೆ ನಾವೆಲ್ಲ ಶಿಕ್ಷಕರಾಗಿ ಮಕ್ಕಳಿಗೆ ತರಬೇತಿ ಕೊಡುವ ಸಮಯದಲ್ಲಿ ಪೌರಾಣಿಕ ಚಾರಿತ್ರಿಕ ನಾಟಕಗಳು ಹೆಚ್ಚು ಬಳಕೆಯಲ್ಲಿ ಇರ್ತಿದ್ದವು. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷೆಯಾದ ವಿಜಯಲಕ್ಷ್ಮಿ ಬಿ ಶೆಟ್ಟಿ, ಕಾರ್ಯದರ್ಶಿ ಡಾಕ್ಟರ್ ಮಂಜುಳಾ ಶೆಟ್ಟಿ, ಅಧ್ಯಕ್ಷೆ ಡಾಕ್ಟರ್ ಜ್ಯೋತಿ ಚೆಳ್ಯಾರು, ಜೊತೆ ಕಾರ್ಯದರ್ಶಿ ಸುಜಾತ ಕೊಡ್ಮಣ್, ಕೋಶಾಧಿಕಾರಿ ಶರ್ಮಿಳಾ ಶೆಟ್ಟಿ ಈ ವೇಳೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.